ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ 7ರ ಇಡ್ಯ ಪಶ್ಚಿಮ ಜಾರಂದಾಯ ಕಾಲೋನಿ ರಸ್ತೆ ಬಳಿ ಚರಂಡಿ ನಿರ್ಮಾಣ ಕಾಮಗಾರಿ ಹಾಗೂ ಅಮಾವಾಸ್ಯೆ ಕರಿಯ ಬಳಿ ಬೃಹತ್ ಚರಂಡಿ ನಿರ್ಮಾಣ ಹಾಗೂ ಸ್ಲ್ಯಾಬ್ ಅಳವಡಿಸುವ 19,80,000 ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಯಿತು. ಶಾಸಕ ಡಾಕ್ಟರ್ ಭರತ್ ಶೆಟ್ಟಿಯವರು ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಇಡ್ಯ ಪಶ್ಚಿಮ ಜಾರಂತಾಯ ಕಾಲೋನಿ ರಸ್ತೆಯ ಬಳಿ ಚರಂಡಿ ನಿರ್ಮಾಣ ಕಾಮಗಾರಿ ಹಾಗೂ ಅಮಾವಾಸ್ಯೆ ಕರಿಯ ಬಳಿ ಬೃಹತ್ ಚರಂಡಿ ನಿರ್ಮಾಣ ಹಾಗೂ ಸ್ಲ್ಯಾಬ್ ಅಳವಡಿಸುವ 19,80,000 ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆದಿದ್ದು, ಕ್ಷೇತ್ರದ ಅಭಿವೃದ್ಧಿಗೆ ಶಕ್ತಿ ಮೀರಿ ಪ್ರಯತ್ನ ನಡೆಸಲಾಗುತ್ತಿದೆ ಎಂದರು. 7ರಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಾರ್ಡ್ ನಂಬರ್ 7ರಲ್ಲಿ ಇವತ್ತು ಈಗ 19 ಲಕ್ಷದ ಕಾಮಗಾರಿ ಗುದ್ದಲಿ ಪೂಜೆ ಮಾಡಿರ್ತೇವೆ. ಅದೇ ಮೊನ್ನೆ ಅದಕ್ಕೆ ಒಂದು ಹತ್ತಿರ 80 ಲಕ್ಷದಷ್ಟು ಕಾಮಗಾರಿಗಳು ಸಹ ಗುದ್ದಲಿ ಪೂಜೆ ಮಾಡಿರ್ತೇವೆ. ಟೋಟಲ್ ಆಗಿ ನಾಳೆ ಕಾರ್ಪೊರೇಟರ್ಗಳ ಅವಧಿ ಮುಗಿತದೆ. 1 ಕೋಟಿಯಷ್ಟು ಕಾಮಗಾರಿಗಳಿಗೆ ಫಿಶರೀಸ್ ರೋಡ್ ಮತ್ತು ಎಲ್ಲದು ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳನ್ನು ಹಿಡಿದುಕೊಂಡು 1 ಕೋಟಿಯಷ್ಟು ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿರ್ತೇವೆ. ಈ ಭಾಗದಲ್ಲಿ ಈ ವಾರ್ಡ್ನಲ್ಲಿ ಬರೀ ನಯನ ಅವರು ಕಾರ್ಪೊರೇಟರ್ ಆಗಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅವರ ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ನನ್ನ ಮೊದಲ ಅವಧಿಯ ಶಾಸಕತ್ವವನ್ನು ಸೇರಿಕೊಂಡು ಎಲ್ಲ ಫಂಡ್ಗಳನ್ನು ಸೇರಿದ್ರೆ ಹತ್ತಿರ 30 ಕೋಟಿಯಷ್ಟು ಕಾಮಗಾರಿಗಳನ್ನು ಇದೊಂದು ವಾರ್ಡ್ನಲ್ಲಿ ಮಾಡುವಂತ ಕೆಲಸ ನಾವು ಮಾಡಿದ್ದೇವೆ. ಇದರಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕಾರ್ಪೊರೇಟರ್ ಬಹಳ ಮುತುವರ್ಜಿಯಿಂದ ಕೆಲಸಕ್ಕಾಗಿ ಅವರು ಓಡಾಟ ಮಾಡಿರ್ತಾರೆ ಮತ್ತು ಸ್ಥಳೀಯ ಕಾರ್ಯಕರ್ತರು ಮತ್ತು ಜನರು ಸ್ಥಳೀಯರ ಸಹಕಾರ ತುಂಬಾ ಇತ್ತು. ಯಾಕಂದ್ರೆ ತುಂಬಾ ರಸ್ತೆಗಳನ್ನು ಮಾಡುವಂತ ಸಂದರ್ಭದಲ್ಲಿ ಬ್ಲಾಕ್ ಆಗ್ತದೆ, ಚರಂಡಿಗಳನ್ನು ಮಾಡುವಂತ ಸಂದರ್ಭದಲ್ಲಿ ಪೈಪ್ಲೈನ್ ಕಟ್ ಆಗ್ತದೆ. ಇದೆಲ್ಲ ಸಮಸ್ಯೆಗಳಿಗೆ ಸಹ ಬಹಳ ಸಹಕಾರ ಕೊಟ್ಟಂತ ವಾರ್ಡಿನ ಜನತೆ ಈ ಒಂದು 5 ವರ್ಷದ ಅವರ ಅವಧಿಯಲ್ಲಿ ಮತ್ತು ನನ್ನ ಮೊದಲ ಅವಧಿ ಮತ್ತು ಈಗ ನಾನು 2ನೇ ಶಾಸಕತ್ವ ಅವಧಿಯಲ್ಲಿ ಎಲ್ಲಿ ಸಹ ನಾವೆಲ್ಲರೂ ಆದ್ಯತೆ ಕೊಟ್ಟಿದ್ದು ಅಭಿವೃದ್ಧಿಗೆ ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಎಲ್ಲಾ ಕಡೆ ಎಲ್ಲೂ ಸಹ ಸ್ಪಂದನೆ ಕೊಡದಂತ ಒಂದು ಜಾಗ ಸಹ ಇರಲಿಕ್ಕಿಲ್ಲ. ಎಲ್ಲ ಕಡೆ ನಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡಿದ್ದೇವೆ. ಹತ್ತಿರ ಕೇಳಿದ್ರೆ ಒಂದು 90% ಅಷ್ಟು ಎಲ್ಲಾ ಕೆಲಸಗಳು ಸಹ ಈ ವಾರ್ಡ್ನ ಕೆಲಸಗಳು ಆಗಿದೆ ಅನ್ನಲಿಕ್ಕೆ ನಮಗೂ ಸಹ ಹೆಮ್ಮೆ ಇದೆ. ಮತ್ತು ಉಳಿದಂತ ಹೊಸ ಸರ್ಕಾರಗಳು ಬಂದ ನಂತರ ಬರುವಂತ ಅನುದಾನಗಳಲ್ಲಿ ಯಾವುದು ಬರದಿದ್ದ ಕಾರಣಕ್ಕಾಗಿ ಹಿಂದಿನ ಸ್ಪೀಡಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕೆಲಸಗಳನ್ನ. ಆದ್ರೂ ಸಹ ಕಾರ್ಪೊರೇಷನ್ ವತಿಯಿಂದ ಏನೆಲ್ಲ ಅನುದಾನಗಳು ಸಿಗ್ತದೆ ಅದನ್ನು ಉಪಯೋಗಿಸಿಕೊಂಡು ಸ್ಥಳೀಯ ಕಾರ್ಪೊರೇಟರ್ ಮತ್ತು ನಮ್ಮ ಮೇಯರ್ ಅಂತ ಮನೋಜ್ ಕುಮಾರ್ ಅವರ ಒಂದು ಸಹಾಯದಿಂದ ಒಳ್ಳೆ ರೀತಿಯ ಕೆಲಸಗಳು ಈ ವಾರ್ಡ್ನಲ್ಲಿ ಮತ್ತೆಲ್ಲ ಮಂಗಳೂರು ಮಹಾನಗರ ಪಾಲಿಕೆ ಎಲ್ಲ ವಾರ್ಡ್ನಲ್ಲಿ ಸಹ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷವಾಗ್ತದೆ. ಮತ್ತೆ ಎಲ್ಲರಿಗೂ ಸಹ ನಾನು ಈ ಸಹಕಾರ ಕೊಟ್ಟಿದ್ದಕ್ಕಾಗಿ ಕಾರ್ಪೊರೇಟರ್ ಪರವಾಗಿ ಧನ್ಯವಾದಗಳನ್ನು ಸಹ ತಿಳಿಸ್ತಾ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ಸಂದರ್ಭ ಮೇಯರ್ ಮನೋಜ್ ಕುಮಾರ್, ಸ್ಥಳೀಯ ಕಾರ್ಪೊರೇಟರ್ ನಯನ ಆರ್ ಕೋಟ್ಯಾನ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. Tandoor Family Restaurant brings you Mangalorean Seafood Thali. More than 12 varieties of items available in thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.